ಸತ್ಯಕ್ಕೆ ಒಂದೆರಡು ಬಾರಿ ಸೋಲಾಗಬಹುದು, ಆದರೆ ಸತ್ಯವನ್ನ ಸಾಯಿಸಲು ಯಾರಿಂದಲೂ ಸಾಧ್ಯವಿಲ್ಲ ಎಂದು ಪಡುಮಲೆ ಕೋಟಿ ಚೆನ್ನಯ್ಯ ಜನ್ಮಸ್ಥಾನ ಸಂಚಲನ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾಗಿರುವ ಕಿಯೋನಿಕ್ಸ್ ನಿಗಮದ ಅಧ್ಯಕ್ಷ ಹರಿಕೃಷ್ಣ ಬಂಟ್ವಾಳ್ ಹೇಳಿದರು. ಅವರು ಬಪ್ಪಳಿಗೆ ಬ್ರಹ್ಮಶ್ರೀ ನಾರಾಯಣಗುರು ಸ್ವಾಮಿ ಬಿಲ್ಲವ ಸಭಾಭವನದಲ್ಲಿ ನಡೆದ ತುಳುನಾಡಿನ ಅವಳಿ ವೀರ ಕಾರಣಿಕ ಪುರುಷರಾದ ಕೋಟಿ ಚೆನ್ನಯ್ಯರ ಜನ್ಮಸ್ಥಳ ಹಾಗೂ ಮೂಲಸ್ಥಾನವಾದ ಪಡುಮಲೆಯಲ್ಲಿ ಪಡುಮಲೆ ಕೋಟಿ ಚೆನ್ನಯ್ಯ ಜನ್ಮಸ್ಥಾನ ಸಂಚಲನ ಸೇವಾ ಟ್ರಸ್ಟ್ನ ಮೂಲಕ ಜೀರ್ಣೋದ್ಧಾರಗೊಂಡಿರುವ ಕೋಟಿ ಚೆನ್ನಯ್ಯರ ಆರಾಧ್ಯ ದೇವರಾದ ನಾಗ ಬೆರ್ಮೆರೆಗುಡಿ, ತೀರ್ಥಪಾವಿ, ನಾಗಸನ್ನಿಧಿ, ರಕ್ತೇಶ್ವರಿ ಹಾಗೂ ದೇವಿಪೈದಿತಿ ಸಮಾಧಿ ಸ್ಥಳಗಳ ಬ್ರಹ್ಮಕಲಶೋತ್ಸವದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದರು. ತುಳುನಾಡಿನಲ್ಲಿ ಕೋಟಿ ಚೆನ್ನಯ್ಯರ ಸುಮಾರು 280ಕ್ಕೂ ಅಧಿಕ ಗರಡಿಗಳು ಅಭಿವೃದ್ಧಿಯಾಗಿದೆ. ಆದರೆ ಕೋಟಿ ಚೆನ್ನಯ್ಯರ ಜನ್ಮಸ್ಥಳ ಕತ್ತಲೆಯಲ್ಲಿದ್ರೂ ಯಾರೂ ಮಾತನಾಡುವುದೇ ಇಲ್ಲ. ಜನ್ಮಸ್ಥಾನದ ಕುರಿತು ಯಾರಿಗೂ ಯಾಕೆ ಕಾಳಜಿ ಇಲ್ಲ ಎಂದು ಪ್ರಶ್ನಿಸಿದರು. ಮಹಾನ್ ಪುರುಷರನ್ನ ಒಂದು ಜಾತಿಗೆ ಸೀಮಿತಗೊಳಿಸುವ ಷಡ್ಯಂತ್ರ ಯಾಕೆ? ಕೋಟಿ ಚೆನ್ನಯ್ಯರ ಜನ್ಮಸ್ಥಳ ಪಡುಮಲೆಯಲ್ಲಿ ಇರುವುದು ಹೊರತು ಬೇರೆಲ್ಲಿಯೂ ಅಲ್ಲ. ಇದಕ್ಕೆ ಸಂಬಂಧಿಸಿದ ದಾಖಲೆಗಳಿದ್ರೂ ಜನ್ಮಸ್ಥಳದ ಬಗ್ಗೆ ಗೊಂದಲಗಳು ಯಾಕೆ? ಇಂದಿನ ಸಾಮಾಜಿಕ ವ್ಯವಸ್ಥೆಯಲ್ಲಿ ಆದರ್ಶ ಪುರುಷರನ್ನ ಒಂದು ಜಾತಿಗೆ ಸೀಮಿತಗೊಳಿಸುವುದು ಎಷ್ಟು ಸರಿ? ಇದು ಕೋಟಿ ಚೆನ್ನಯ್ಯರಿಗೆ ಮಾಡುವ ಅವಮಾನವಲ್ಲವೇ ಎಂದು ಕೇಳಿದ ಅವರು, ದೇವಿಪೈದಿತಿ ಸಮಾಧಿ 2 ಕಡೆಗಳಲ್ಲಿರಲು ಸಾಧ್ಯವೇ ಎಂದು ಪ್ರಶ್ನಿಸಿದರು. ಮಾನವ ಸಮುದಾಯಕ್ಕೆ ಆದರ್ಶವಾಗಿರತಕ್ಕಂಥವರನ್ನ ಒಂದು ಜಾತಿಗೆ ಸೀಮಿತಗೊಳಿಸುವಂತಹ ಒಂದು ವ್ಯವಸ್ಥಿತವಾದಂತಹ ಸಂಚು ದೇಶದ ಉದ್ದಗಲಕ್ಕೂ ನಡೀತದೆ. ಅದೇ ರೀತಿ ಇವತ್ತು ಕೂಡ ಕೋಟಿ ಚೆನ್ನಯ್ಯರಂತಹ ಒಬ್ಬ ಮಹಾನ್ ಪುರುಷರನ್ನ, ಮಹಾನ್ ಧೀರ ವ್ಯಕ್ತಿಗಳನ್ನ, ಆದರ್ಶ ಪುರುಷರನ್ನ, ಆರಾಧ್ಯ ದೈವಗಳನ್ನ ಒಂದು ಜಾತಿಗೆ ಸೀಮಿತಗೊಳಿಸುವಂತಹ ಷಡ್ಯಂತ್ರ ಯಾಕೆ ಅನ್ನುವಂಥದ್ದನ್ನ ಪ್ರಶ್ನೆ. ಇದು ಕೇಳಿ ಪ್ರತಿಯೊಬ್ಬರು ನಾವು ಯೋಚನೆ ಮಾಡತಕ್ಕಂಥವ್ರು. ಆದರೆ ಇವತ್ತೇನು ಸಾಮಾಜಿಕ ವ್ಯವಸ್ಥೆಯ ಈ ಒಂದು ವ್ಯವಸ್ಥೆಯಲ್ಲಿ ಜಾತಿ ಪದ್ಧತಿ ಇದೆಯಲ್ಲ, ಕೋಟಿ ಚೆನ್ನಯ್ಯರನ್ನ ಒಂದು ಜಾತಿಗೆ ಸೀಮಿತಗೊಳಿಸಿದ್ರೆ ಅವರಿಗೆ ಅವಮಾನ ಅಲ್ವಾ ಅನ್ನುವಂಥ ಪ್ರಶ್ನೆ. 280 ಗರಡಿಗಳಿವೆ. ಈಗ 274ರಿಂದ ಬೇರೆ ಬೇರೆ ಸಣ್ಣ ಸಣ್ಣ ಗರಡಿಗಳಾಗಿದೆ. 280 ಗರಡಿಗಳಿದೆ. ಎಷ್ಟು ಜನ ಬಿಲ್ಲವರು ಅಡಿಯಲ್ಲಿ ಅದು ನಡೀತದೆ? ಎಷ್ಟು ಜನ ಬಂಟರ ಅಡಿಯಲ್ಲಿ ನಡೀತದೆ? ಎಷ್ಟು ಜನ ಜೈನರ ಅಡಿಯಲ್ಲಿ ನಡೀತದೆ? ಎಷ್ಟು ಜನ ಬ್ರಾಹ್ಮಣರ ಅಡಿಯಲ್ಲಿ ನಡೀತದೆ? ಬೇರೆ ಬೇರೆ ಜಾತಿಯವರಿದ್ದಾರೆ. ಕೋಟಿ ಚೆನ್ನಯ್ಯರೊಂದು ಜಾತಿಗೆ ಸಂಬಂಧಪಟ್ಟಂತವರಾಗಿದ್ದರೆ ಅವರು ವೀರಪುರುಷರು ಆಗ್ತಲೇ ಇರಲಿಲ್ಲ. ಸಂಚಲನ ಟ್ರಸ್ಟ್ನ ಆಡಳಿತ ಮುಖ್ಯಸ್ಥರಾಗಿರುವ ಬಹುಭಾಷಾ ಚಿತ್ರನಟ ವಿನೋದ್ ಆಳ್ವ ಅವರು ಮಾತನಾಡಿ, ಬಹಳಷ್ಟು ಚಲನಚಿತ್ರ, ಧಾರಾವಾಹಿ ಹಾಗೂ ಯಕ್ಷಗಾನಗಳಲ್ಲಿ ಪಡುಮಲೆಯಲ್ಲಿಯೇ ಕೋಟಿ ಚೆನ್ನಯ್ಯರ ಮೂಲಸ್ಥಾನ ಹಾಗೂ ಜನ್ಮಸ್ಥಾನಗಳು ಇರುವ ಬಗ್ಗೆ ಉಲ್ಲೇಖವಿದೆ. ಕ್ಷೇತ್ರದ ಅಭಿವೃದ್ಧಿಯಲ್ಲಿ ಊರಿನ ಎಲ್ಲ ಜಾತಿ ಧರ್ಮದವರು ಸಹಕಾರ, ಪ್ರೋತ್ಸಾಹ ನೀಡಿದ್ದಾರೆ. ಮೂಲಸ್ಥಾನ ಹಾಗೂ ಜನ್ಮಸ್ಥಾನದ ಅಭಿವೃದ್ಧಿಯ ಕುರಿತು ಅಷ್ಟಮಂಗಲ ಪ್ರಶ್ನಾ ಚಿಂತನೆಯಲ್ಲಿ ಕಂಡುಬಂದಂತೆ ಕೋಟಿ ಚೆನ್ನಯ್ಯರ ಆರಾಧ್ಯ ದೇವರ ಜೀರ್ಣೋದ್ಧಾರ ಹಾಗೂ ಬ್ರಹ್ಮಕಲಶ ನಡೆಸಿ ಬಳಿಕ ಜನ್ಮಸ್ಥಾನ ಹಾಗೂ ಇತರ ಐತಿಹ್ಯ ಸ್ಥಳಗಳ ಅಭಿವೃದ್ಧಿ ನಡೆಸಲಾಗುವುದು. ಈಗ ಪ್ರಾರಂಭಿಕ ಹಂತದಲ್ಲಿ ಕಾಮಗಾರಿ 90% ಪೂರ್ಣಗೊಂಡಿದೆ. ರಸ್ತೆ ಹಾಗೂ ಇತರ ಕೆಲಸಗಳು ಪ್ರಗತಿಯಲ್ಲಿದೆ. ಜನವರಿಯಲ್ಲಿ ಸಂಚಲನ ಸಮಿತಿ ಕಚೇರಿ ಉದ್ಘಾಟನೆಗೊಳ್ಳಲಿದೆ. ಮೂಲಸ್ಥಾನದ ಒಟ್ಟು ಅಭಿವೃದ್ಧಿಯಲ್ಲಿ 10% ಕೆಲಸಗಳು ಪೂರ್ಣಗೊಂಡಿವೆ ಎಂದು ಹೇಳಿದರು. ಜಾತಿ ಮತ್ತು ಭೇದ ವಿದ್ಯೆ ಅಂದ ಈ ಕೋಟಿ ಚೆನ್ನಯ್ಯರನ್ನ ಈ ಪಡುಮಲೆಡಿ ಒಂಜಿ ಜಾತಿದಾಗಲ ಮಾತ್ರ ಅತ್ತು ಪೂರ ಜಾತಿದಾಗಲ್ಲ ಒಲ್ಲೇರಿ ಪೂರ ಜಾತಿದಾಗಲೆಲ್ಲ ಒಂಜಿ ಈ ಪಡುಮಲೆನ ಒಂಜಿ ಎಡ್ಡೆ ಇಂಪ್ರೂವ್ ಮನ್ಪಡೋದು ಪಂಡದು ಒಂಜಿ ಏಪಲ ಆಲೋಚನೆ ಪುಣದ ತಂದ ಅಗಲಿಗೆ ದನ ನಮ್ಮ ಈ ಫೈನಾನ್ಷಿಯಲ್ ಮ್ಯಾಟರ್ ಬಂದಾಗ ಐನ ದೇರ್ಪುನಂಚಿನ ಶಕ್ತಿ ಇಜ್ಜಿ ಆ ಊರ್ದಗಲ್ ಬಂಡ ಎಲ್ಲ ಸೇರ್ದ ಏನಾದ್ರು ಒರಿಯಾದ ಆಪನ ಕೆಲಸ ಹತ್ತು ಅಂಚದುಪ್ಪನಾಗ ಎಂಕಲೊಂಜಿ ಈ ಪಡುಮಲೆನ ಎಂಚಂದೇನೆ ಇಂಪ್ರೂವ್ ಮನ್ಪನ ಎಂಚ ಇತ್ತೆ ಪೋತಿನ ಜಾಗೆನ ಪೂರ ದೆತೊಂದ ಇತ್ತೆ ಜಾಗೆ ಪೂರ ಹಿಂದಿನ ಗಿಲಡನೆ ಉಂಡು. ಆಲ್ಮೋಸ್ಟ್ 99% ಹಿಂದಿನ ಗಿಲಡನೆ ಉಂಡು. ಪೂರಕ್ಕೆಲ್ಲ ಜಾಗೆ ಕೊರ್ಪುನಗಲೆ ಪೂರಕ್ಕೆಲ್ಲ ಏರ್ಲ ನೋಂದು ಪನ್ಪುನಗಲೆ ಇದ್ದೀರಿ ಕೇಂದ್ರದ ಒಂಜಿ ಕಮ್ಯುನಿಕೇಷನ್ ಗ್ಯಾಪ್ ದವರ ಇಂದದ್ದು ದುಂಬು ಕೆಲವು ತಪ್ಪು ಪೂರ ಆದಿತ್ತಂಡು ಆಂಡ ಇತ್ತೆ ಕಮ್ಯುನಿಕೇಷನ್ ಕರೆಕ್ಟ್ ಇತ್ತಿನದವರ ಪೂರಕ್ಕೆಲ್ಲ ಎಸ್ ಎಂಕಿಲನ ಈ ಇತ್ತೆ ಒಂಜಿ ನಾಗ ಬ್ರಹ್ಮರ್ನ ಜಾಗ ಅಷ್ಟಮಂಗಲದ ಪ್ರಕಾರ ಫಸ್ಟ್ ಕೋಟಿ ಚೆನ್ನಯ್ಯನ ಆರಾಧ್ಯ ದೇವರಾಯನ ನಾಗ ಬ್ರಹ್ಮರಿಗೆ ಒಂಜಿ ಸ್ಥಾನ ಬರಿಟೆ ನಾಗ ಕನ್ಯೆ ರಕ್ತೇಶ್ವರಿ ತೀರ್ಥಗುಡಿ ಇಂದು ಆವಡು.
ಹಿಂದೂ ಸಂಘಟನೆಗಳ ಮುಖಂಡ ಅರುಣ್ ಕುಮಾರ್ ಪುತ್ತಿಲ ಅವರು ಮಾತನಾಡಿ, ಕೋಟಿ ಚೆನ್ನಯ್ಯ ಮೂಲಸ್ಥಾನ ಹಾಗೂ ಜನ್ಮಸ್ಥಾನಗಳ ಕುರಿತು ತಪ್ಪು ಸುದ್ದಿಗಳು ಅಳಿಸಿ ಹೋಗಲೆ. ಜನ್ಮಸ್ಥಾನದ ಸತ್ಯ ವಿಚಾರಗಳು ಜನತೆಗೆ ತಿಳಿಯಬೇಕು. ಪುತ್ತೂರಿನ ಜನತೆ ಸದಾ ಟ್ರಸ್ಟ್ಗೆ ಸಹಕಾರ ನೀಡಲಿದ್ದಾರೆ. ಐತಿಹಾಸಿಕ ಕ್ಷೇತ್ರಗಳು ಜೀರ್ಣೋದ್ಧಾರಗೊಂಡು ಬ್ರಹ್ಮಕಲಶ ಯಶಸ್ವಿಯಾಗಿ ನಡೆಯಲೆ. ವಿಶ್ವಕ್ಕೆ ಶಾಂತಿ ಸೌಹಾರ್ದತೆಯ ಸಂದೇಶ ಕೊಡುವಂತಾಗಲಿ ಎಂದು ಹಾರೈಸಿದರು. ಇತಿಹಾಸದಲ್ಲಿ ಪುಟಗಳಲ್ಲಿರತಕ್ಕಂತಹ ಆ ಯಾವ ರೀತಿಯ ಬೆಳಕನ್ನ ಮತ್ತೆ ಅಳಿಸಬೇಕು ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ಯಾವ ಶಕ್ತಿಗಳು ಕೂಡ ಕೆಲಸ ಮಾಡಲಿಕ್ಕೆ ಅಸಾಧ್ಯ ಅನ್ನತಕ್ಕಂಥ ಸಂದೇಶ ಈ ಸಮಾಜಕ್ಕೆ ರವಾನೆ ಆಗಬೇಕು ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ಪುತ್ತೂರಿನ ಮಹಾಜನತೆಗೆ ದೊಡ್ಡದಾಗಿರ್ತಕ್ಕಂಥ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಅಂತ ನಾನು ಭಾವಿಸಿದ್ದೇನೆ. ಯಾವ ಕೋಟಿ ಚೆನ್ನಯ್ಯರ ಮೂಲಸ್ಥಾನ ದೇಯಿ ಬೈದೇತಿ ಗತಿಸಿದಂಥ ಆ ಪುಣ್ಯ ಭೂಮಿಯಲ್ಲಿ ಆ ಕ್ಷೇತ್ರವನ್ನು ಮಾಡಬೇಕು ಅಂತಕ್ಕಂತಹ ಮಹದಾಸೆಯ ಜೊತೆಗೆ ಸಮಾಜದಲ್ಲಿರ್ತಕ್ಕಂಥ ತಪ್ಪು ಸಂದೇಶಗಳಿಗೆ ಶಾಶ್ವತವಾಗಿರತಕ್ಕಂಥ ಕಡಿವಾಣ ಹಾಕತಕ್ಕಂಥ ಕೆಲಸ ಕಾರ್ಯ ಇವತ್ತು ಪುತ್ತೂರಿನ ಜನರಿಗಿದೆ ಅಂತ ನಾನು ಭಾವಿಸಿದ್ದೇನೆ. ಅನೇಕ ರೀತಿಯ ಹೋರಾಟದ ಸಂಘರ್ಷದ ಸಂದರ್ಭದಲ್ಲಿಯೂ ಕೂಡ ಸಮಾಜಕ್ಕೆ ನ್ಯಾಯ ಕೊಟ್ಟಿರತಕ್ಕಂಥ ಇತಿಹಾಸದ ಪುಟಗಳನ್ನು ಮತ್ತೆ ತೆರೆದಿರತಕ್ಕಂಥ ವ್ಯವಸ್ಥೆ ಮತ್ತು ಆ ತಪ್ಪು ಸಂದೇಶಗಳನ್ನು ಅಳಿಸಿ ಹಾಕಿ ಸಮಾಜಕ್ಕೆ ಬೆಳಕನ್ನು ಕೊಟ್ಟಿರತಕ್ಕಂಥ ಪುತ್ತೂರಿನ ಜನತೆ ಸದಾ ನಿಮ್ಮೊಂದಿಗೆ ಇದೆ. ಪಡುಮಲೆಯ ಬ್ರಹ್ಮಕಲಶೋತ್ಸವ ಮುಂದಿನ ಏಪ್ರಿಲ್ ತಿಂಗಳಲ್ಲಿ ನಡೆಯಲಿದ್ದು, ಇದಕ್ಕೆ ಪೂರಕವಾಗಿ ಪಡುಮಲೆಯಲ್ಲಿ ಆಡಳಿತ ಕಚೇರಿ, ಅತಿಥಿಗೃಹ ಹಾಗೂ ವಿಶ್ರಾಂತಿ ಕೊಠಡಿಗಳ ಉದ್ಘಾಟನೆ ಜನವರಿ 14ರ ಮಕರ ಸಂಕ್ರಮಣದಂದು ನಡೆಯಲಿದೆ ಎಂದು ಪೂರ್ವಭಾವಿ ಸಭೆಯಲ್ಲಿ ತಿಳಿಸಲಾಯಿತು. ಈ ಸಂದರ್ಭ ಸಂಚಲನ ಸೇವಾ ಟ್ರಸ್ಟ್ನ ಗೌರವಾಧ್ಯಕ್ಷರಾದ ವಿಟ್ಲದ ಮಾಜಿ ಶಾಸಕ ರುಕ್ಮಯ್ಯ ಪೂಜಾರಿ, ಟ್ರಸ್ಟ್ನ ಉಪಾಧ್ಯಕ್ಷ ಯೋಗೇಶ್ ಕುಮಾರ್ ಬೆಳ್ತಂಗಡಿ, ಮುಕ್ತೇಸರ ರತನ್ ಕುಮಾರ್ ನಾಯ್ಕ್ ಕರ್ನೂರು, ಕೊಟ್ಟಿಬೆಟ್ಟು ಎಳ್ನಾಡುಗುತ್ತು ಫ್ಯಾಮಿಲಿ ಟ್ರಸ್ಟ್ನ ಯಜಮಾನರಾದ PWD ಕಾಂಟ್ರಾಕ್ಟರ್ ರಾಧಾಕೃಷ್ಣ ನಾಯ್ಕ್ ಉಪ್ಪಿನಗಡಿ, ಚಿಕ್ಕಮುಡ್ನೂರು ಅರಿಗ ಪೆರ್ಮುಂಡ ಗರಡಿಯ ಮುಕ್ತೇಸರ ಡಾಕ್ಟರ್ ಅಶೋಕ್ ಪಡಿವಾಳ್, ಪಾಪಿಮಜಲು ಗರಡಿಯ ಮುಖ್ಯಸ್ಥ ಮುಕುಂದ ಶಾಂತಿವನ, ಒಕ್ಕಲಿಗಗೌಡ ಸೇವಾ ಸಂಘದ ಗೌರವಾಧ್ಯಕ್ಷರಾದ ನೋಟರಿ ನ್ಯಾಯವಾದಿ ಚಿದಾನಂದ ಬೈಲಾಡಿ, ಯುವವಾಹಿನಿ ಮಂಗಳೂರು ಕೇಂದ್ರ ಸಮಿತಿಯ ನಿಯೋಜಿತ ಅಧ್ಯಕ್ಷ ಡಾಕ್ಟರ್ ರಾಜರಾಮ್ ಕೆಬಿ, ಕೆಮಿಂಜೆ ಸುಬ್ರಹ್ಮಣ್ಯ ಮಹಾವಿಷ್ಣು ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಮಾಜಿ ಅಧ್ಯಕ್ಷ ಕೇಶವ ಪೂಜಾರಿ ಬೆದ್ರಾಳ, ಪ್ರಗತಿಪರ ಕೃಷಿಕ ಮೋನಪ್ಪ ಕರ್ಕೇರ ಮುಂಡೂರು, ಬಡಗನೂರು ಗ್ರಾಮ ಪಂಚಾಯತ್ನ ಮಾಜಿ ಸದಸ್ಯ ಗುರುಪ್ರಸಾದ್ ರೈ ಕುತ್ಕಾಡಿ, ಉಪಾಧ್ಯಕ್ಷರಾದ ವಿಜಯಕುಮಾರ್ ಸೊರಕೆ, ಶೇಖರ್ ನಾರಾವೆ ಮೊದಲಾದವರು ಈ ಸಂದರ್ಭ ಉಪಸ್ಥಿತರಿದ್ದರು. ಜ್ಯೋತಿ ಪ್ರಕಾಶ್ ಪುಣಚ, V4 News 24/7 ಪುತ್ತೂರು.